ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ತುಂಬ ಚೆಂದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಟೈಮ್ ಬಂದು 7 o'clock ಆಗಿದೆ. ಇಷ್ಟು ಬೆಳಗ್ಗೆ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕೆಂತ ಹೇಳಿದರೆ ಒಂದು ವೀಡಿಯೋ ಅಪ್ಲೋಡ್ ಮಾಡಲಿಕ್ಕಿತ್ತು. ಮನೇಲಿ ಎಷ್ಟು ಟ್ರೈ ಮಾಡಿದ್ರು ನೆಟ್ವರ್ಕೇ ಸಿಗ್ತದೆ ಆಯಿತಾ. ಬೆಳಗ್ಗೆ ಅಪ್ಲೋಡ್ ಮಾಡಿದರೆ ಮಧ್ಯಾಹ್ನ ಅದು ಅಪ್ಲೋಡ್ ಆಗೋದು. ಸೊ ಅಷ್ಟು ಟೈಮ್ ತಗೊಳ್ತದೆ ನನಗೆ. ಸೊ ನೋಡಿ ಸಾಕಾಯಿತು. ಮೊಬೈಲ್ ಚಾರ್ಜೇ ಇರಲಿಕ್ಕಾಗಲ್ಲ, ಬೇರೆ ವೀಡಿಯೋಸು ಮಾಡಲಿಕ್ಕಾಗಲ್ಲ. ಸೊ ಹೇಗೋ ಅಪ್ಪ ಹಾಲೆಲ್ಲ ಕರೆದು ಡೈರಿಗೆ ತಗೊಂಡು ಹೋಗ್ತಾರೆ. ಸೊ ಇಲ್ಲಿ ಸ್ವಲ್ಪ ದೂರ ಬಂದರೆ ನೆಟ್ವರ್ಕ್ ಸಿಗ್ತದೆ. ಸೊ ಅಲ್ಲಿ ತನಕ ಅಪ್ಪನ ಜೊತೆನೇ ಬಂದೆ. ಅಪ್ಪ ಹಾಲು ಹಾಕಿ ಹೋಗುವಾಗ ಅಪ್ಪನ ಜೊತೆನೇ ರಿಟರ್ನ್ ಹೋಗುವ ಅಂತ ಇಲ್ಲಿ ಬಂದಿದ್ದೀನಿ ನಾನು. ಸೊ ಇಲ್ಲಿ ಆದರೆ ಚೆಂದ ನೆಟ್ವರ್ಕ್ ಸಿಗ್ತದೆ, ಸ್ವಲ್ಪ ಬೇಗ ಅಪ್ಲೋಡ್ ಆಗಿ ಹೋಗ್ತದೆ, ಮತ್ತು ನೆಕ್ಸ್ಟ್ ವೀಡಿಯೋ ಮಾಡಲಿಕ್ಕೆ ಸಹ ಆಗ್ತದೆ, ಮತ್ತು ಮೊಬೈಲೆಲ್ಲ ಚಾರ್ಜ್ ಇಡ್ಲಿಕ್ಕೆ ಆಗ್ತದೆ ಅಂತೇಳಿ ನಾನು ಬಂದೆ. ಸ್ವೆಟರೆಲ್ಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚಳಿ ಉಂಟು, ನೆನ್ನೆ ಫುಲ್ಲು ಮಳೆ ಮತ್ತು ಸೊಳ್ಳೆ ಸೇರ್ತದೆ ಅಂತ ಹೇಳಿದ್ರು ಅಮ್ಮ. ಸೊ ಅದಕ್ಕೆ ಸ್ವೆಟರೆಲ್ಲ ಹಾಕ್ಕೊಂಡು ಬಂದಿದ್ದೀನಿ. ಇವಾಗ ಅಪ್ಪ ನನ್ನನ್ನು ಬಿಟ್ಟು ಹೋದರು. ನಾನು ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ವೀಡಿಯೋ ಸ್ಟಾರ್ಟ್ ಮಾಡುವಂಥ ವೀಡಿಯೋಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಅವಾಗಷ್ಟೇ ಎದ್ದು ಸ್ವಲ್ಪ ಮುಖ ಎಲ್ಲ ತೊಳೆದು ಸೀದಾ ಬಂದಿದ್ದು ನಾನು ಅಪ್ಲೋಡ್ ಮಾಡುವಂಥೇಳಿ. ಸೊ ಹಾಗೆ ಇಲ್ಲೆಲ್ಲ ಜಾಸ್ತಿ ಹೊಗೆ ಸೊಪ್ಪು ಬೆಳೆಯೋದಾಯ್ತಾ. ಸೊ ಅದಕ್ಕೆ ನೋಡಿ ಇಲ್ಲೆಲ್ಲ ಫುಲ್ಲು ಹೊಗೆ ಸೊಪ್ಪು ಬೆಳೀತಾರೆ ಆಯಿತಾ. ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ ಇಷ್ಟು ದೊಡ್ಡ ಗದ್ದೆ ಥರ ಇದು ಹೊಲ. ಇಲ್ಲಿ ಫುಲ್ಲು ನೋಡಿ, ಇದು ಫುಲ್ಲು ಹೊಲ. ಇಲ್ಲೆಲ್ಲ ನೋಡಿ ಈಗಷ್ಟೇ ಇದು ಹೊಗೆ ಸೊಪ್ಪು ಗಿಡ. ಇದು ಮೆಡಿಸಿನ್ ಮಾಡಲಿಕ್ಕೆ ಮತ್ತು ಎಂತಕ್ಕೆಂತ ಸರಿ ಗೊತ್ತಿಲ್ಲ. ಹೊಗೆ ಸೊಪ್ಪು ಟೊಬ್ಯಾಕೊ ಅಂತ ಹೇಳ್ತಾರಲ್ಲ ಅದು. ನೋಡಿ ಚಿಕ್ಕ ಚಿಕ್ಕ ಗಿಡ ಅಷ್ಟೇ ಇದು. ಇದು ಇನ್ನೂ ದೊಡ್ಡದಾದರೆ ಫುಲ್ ಕವರ್ ಆಗ್ತದೆ. ತುಂಬ ಇಷ್ಟು ಎತ್ತರ ಬರ್ತದೆ. ಆದರೆ ಎಲೆಯನ್ನು ತೆಗೆದು ಅದನ್ನು ಕಟ್ಟಿ ಅದನ್ನು ಬೇಯಿಸಿ ಮಾರ್ತಾರೆ ನೋಡಿ ಈ ಥರ. ಇದು ದೊಡ್ಡದಾಗ್ತದೆ ಎಲ್ಲ. ಈ ಎಲೆಯಿಂದನೇ ಏನೋ ಮೆಡಿಸಿನ್ಗೆ ಹೋಗ್ತದೆ ಅಥವಾ ಎಂಥ ಮೆಡಿಸಿನ್ಗೆ ಮೋಸ್ಟ್ಲಿ ಹೋಗೋದು. ನೋಡಿ ಇದು ಹೊಗೆ ಸೊಪ್ಪು ಗಿಡ. ಇದು ನೋಡಿ ಹೀಗೇನೆ ಇಟ್ಟಿದ್ದಾರೆ. ಇಲ್ಲಿ ಫುಲ್ಲು ಅದೇ ಹೊಗೆ ಸೊಪ್ಪು, ಫುಲ್ಲು ಹೊಗೆ ಸೊಪ್ಪೇ ಇದೆ ಇಲ್ಲೆಲ್ಲ ನೋಡಿ. ನಿನ್ನೆ ಮಳೆಗೆ ನೋಡಿ ಇದೊಂದು ಚಿಕ್ಕ ಮರ ಸಹ ಬಿದ್ದಿದೆ. ಸೊ ಹಾಗೆ ಇಲ್ಲೆಲ್ಲ ಫುಲ್ಲು ಹೊಗೆ ಸೊಪ್ಪೆ ಬೆಳೆಯೋದು ಎಲ್ಲ ಕಡೆ ಸಹ ಇಲ್ಲಿ. ಸೊ ಅದನ್ನು ಬೇಯಿಸಿ ಮತ್ತೆ ಅವರು ಮಾರಲಿಕ್ಕೆ ಅಂದರೆ ಮೆಡಿಸಿನ್ ಮಾಡಲಿಕ್ಕೆ ಅಂತ ತಗೊಂಡು ಹೋಗ್ತಾರೆ ಇರಬೇಕು, ನನಗೆ ಸರಿ ಗೊತ್ತಿಲ್ಲ. ಬಟ್ ಇದು ದೊಡ್ಡದಾದ್ಮೇಲೆ ಅದ್ರದ್ದು ಎಲೆ ಎಲ್ಲ ತೆಗೆದು ಬೇಯಲಿಕ್ಕೆಲ್ಲ ಹಾಕ್ತಾರೆ. ಬೇಯಲಿಕ್ಕೆ ಹಾಕಿ ಬೇಯಿಸಿ ಮತ್ತೆ ಅದನ್ನು ಮಾರೋದು, ಅಷ್ಟು ಗೊತ್ತು ನನಗೆ. ಫುಲ್ ಇವಾಗಷ್ಟೇ ಚಿಕ್ಕ ನಾವು ಸ್ಕೂಲಲ್ಲೆಲ್ಲ ಹೋಗುವಾಗ ಇಷ್ಟು ಎತ್ತರ ಇರ್ತಿತ್ತು. ಒಳಗೆ ಎಂತಾದರೂ ಇದ್ದರೆ ಸಹ ಗೊತ್ತಾಗ್ತಿಲ್ಲ. ಇಲ್ಲೆಲ್ಲ ಚಿರತೆ ಎಲ್ಲ ಬರ್ತದೆ ಆಯಿತಾ. ಇಲ್ಲಿ ಫುಲ್ಲು ತೋಟನೇ ನಾವು ಇರುವಂತಹ ಏರಿಯಾ. ಸೊ ಅಲ್ಲೆಲ್ಲ ಚಿರತೆ ಎಲ್ಲ ಇರ್ತದೆ. ಅದಕ್ಕೋಸ್ಕರ ಇದ್ರೊಳಗೆ ಎಂಥವ್ರು ಇದ್ದರೆ ಸಹ ಗೊತ್ತಾಗ್ತಿರ್ಲಿಲ್ಲ ನಮಗೆ ಅವಾಗೆಲ್ಲ. ಬಟ್ ಇವಾಗ ಇನ್ನೂ ಸಹ ಚಿಕ್ಕ ಗಿಡನೇ ಇದು. ಸೊ ಹಾಗೆ. ಸೊ ಇವಾಗ ಅಪ್ಪ ಬರ್ತಾರೆ. ಇನ್ನು ಅಪ್ಪ ಬಂದಮೇಲೆ ನಾನು ಮನೆಗೆ ಹೋಗ್ತೀನಿ, ಮತ್ತೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಎಲ್ಲಿ ಕೊಡು ಸುತ್ತವೆ ಅಲ್ಲವೇ. ಎಷ್ಟು ಮಂದಿನಿಗೆ 250 ಕೊಡ್ಬೇಕಾ? ಎಂತ ಮೀನಿದು? ಅಪ್ಪ ನನ್ನ ಪರ್ಸ್ ತಗೊಂಪ. ಸೊ ಇವಾಗ ಬಂದು ಟೈಮ್ 5:49 ಆಗುಂಟು, ಅಂದರೆ 6 ಗಂಟೆ ಆಗ್ಲಿಕ್ಕೆ ಆಗುಂಟು. ಬೆಳಗಿಂದ ವೀಡಿಯೋನೇ ಮಾಡಲಿಲ್ಲ ಆಯಿತಾ. ಅಲ್ಲೆಲ್ಲ ಹೋಗಿ ಬಂದು ಮತ್ತು ಇದು ಕೆಲಸ ಅಂತ ಆಯಿತು, ಮತ್ತು ಕರೆಂಟ್ ಸಹ ಇರಲಿಲ್ಲ. ಸೊ ಹಾಗಾಗಿ ವೀಡಿಯೋನೇ ಮಾಡಲಿಲ್ಲ. ಸೊ ಇವಾಗ ಬಂದು ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇವತ್ತು ಬಂದು ಮದರ್ಸ್ ಡೇ. ಸೊ ಯಾರೆಲ್ಲ ಅಮ್ಮನಿಗೆಲ್ಲ ವಿಶ್ ಮಾಡಿರ್ತೀರ. ಸೊ ನಾನು ಸಹ ಅಮ್ಮನಿಗೆ ವಿಶ್ ಮಾಡಿದೆ. ಸೊ ಹಾಗೆ ಇವತ್ತು ನಮ್ಮದಲ್ಲಿ ಕೆಳಗೆ ಪಂಪ್ ಉಂಟಲ್ಲ, ಮೋಟರ್ ನೀರು ಬರ್ತದೆ ಪಂಪ್. ಸೊ ಅದು ಹಾಳಾಗಿತ್ತು. ಫುಟ್ಬಾಲ್ ಅಂತ ಹೇಳ್ತಾರೆ, ಫುಟ್ಬಾಲ ಅಂತ ಸರಿ ಗೊತ್ತಿಲ್ಲ ನನಗೆ. ಸೊ ಅದು ಹಾಳಾಗಿತ್ತು. ನೀರು ಬರುವಂಥ ಪಂಪ್ ಉಂಟಲ್ಲ, ಸೊ ಅದು ಹಾಳಾಗಿತ್ತು. ಸೊ ಅದಕ್ಕೆ ರೆಡಿ ಮಾಡಲಿಕ್ಕೆ ಅಂತ ಒಬ್ಬರು ಅಣ್ಣ ಬಂದಿದ್ದರು. ಸೊ ಅದನ್ನೆಲ್ಲ ರೆಡಿ ಮಾಡಿ, ಅಂದರೆ ನೀರಲ್ಲೆಲ್ಲ ಇಳಿಬೇಕು. ಅಲ್ಲೊಂದು ಹೊಳೆ ಉಂಟು. ನಾನು ಇನ್ ಕೇಸ್ ಹೋದರೆ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಸಹ. ಅಲ್ಲೊಂದು ಹೊಳೆ ಉಂಟಾಯ್ತಾ. ಸೊ ಅದರಲ್ಲೆಲ್ಲ ಇಳಿದು ಕೆಳಗೆಲ್ಲ ಇಳಿದು ಅದನ್ನೆಲ್ಲ ಸರಿ ಮಾಡಬೇಕಾಗ್ತದೆ. ವರ್ಷ ಅದ್ರದ್ದು ಪ್ರಾಬ್ಲಮ್ ಆಗ್ತಾನೇ ಇರ್ತದೆ ಅವಾಗಿಂದ ಸಹ. ಇನ್ ಕೇಸ್ ಅದು ಹಾಳಾದರೆ ನಮಗೆ ನೀರು ಬರಲ್ಲ. ಇಲ್ಲಿ ನೋಡಿ ಟ್ಯಾಂಕಲ್ಲೆಲ್ಲ ನೀರು, ಫಸ್ಟ್ ಆ್ಯಕ್ಚುಲಿ ಇದೇ ಟ್ಯಾಂಕಲ್ಲೆಲ್ಲ ನೀರು ಬರ್ತಿತ್ತು. ನಾವು ಇದನ್ನು ಯೂಸ್ ಮಾಡ್ತಿದ್ವಿ ಬಟ್ಟೆ ವಾಶಿಗೆಲ್ಲ. ಬಟ್ ಇವಾಗ ಅಲ್ಲಿ ಪೈಪೆಲ್ಲ ಹಾಕಿ ಡೈರೆಕ್ಟ್ ಅಲ್ಲಿಂದನೇ ನೀರು ಬರೋ ಥರ ಮಾಡಿದ್ದಾರೆ. ಅಲ್ಲಿ ನೋಡಿ ಕಾಣ್ತಂತಲ್ಲ. ಸೊ ಅಲ್ಲಿಂದನೇ ಕನೆಕ್ಷನ್ ಮಾಡಿ ಸ್ವಲ್ಪ ಈಸಿ ಆಗುಂಟು ಇವಾಗ. ಇಲ್ಲಾಂದರೆ ಇಲ್ಲಿಂದ ಮನೆಗೆ ಎತ್ಕೊಂಡು ಹೋಗ್ಬೇಕಿತ್ತು ನೀರನ್ನೆಲ್ಲ.
ಸೊ ಇಲ್ಲಾಂದರೆ ಇಲ್ಲಿಂದ ಮನೆ ತನಕ ಎತ್ಕೊಂಡು ಹೋಗ್ಬೇಕಿರ್ತಿತ್ತು ನೀರನ್ನೆಲ್ಲ. ಸೊ ಇವಾಗ ಸ್ವಲ್ಪ ಈಸಿ ಆಗ್ತಾ ಉಂಟು. ಸೊ ಹಾಗೆ ಅಲ್ಲೆಲ್ಲ ರೆಡಿಯೆಲ್ಲ ಮಾಡುವಾಗ ಅಮ್ಮ ಹೇಳಿದ್ರಂತೆ ಅಲ್ಲೊಂದು ಕಮಲ ಹೂವು ಅಂದರೆ ಲೋಟಸ್ ಫ್ಲವರ್ ಇರ್ತದಲ್ಲ ಕಮಲ ಹೂವು. ಸೊ ಅದು ಅಲ್ಲಿ ತುಂಬ ಉಂಟಾಯ್ತು ಆ ಹೊಳೆಯಲ್ಲಿ. ಸೊ ಅದನ್ನೆಲ್ಲ ನೋಡಿ ಅಮ್ಮ ಹೇಳಿದ್ರಂತೆ ಒಂದು 2 ಕಿತ್ಕೊಡು ತಗೊಂಡೋಗಿ ಕೊಡ್ತೀನಿ, ಅವಳು ವೀಡಿಯೋ ಎಲ್ಲ ಮಾಡಲಿಕ್ಕೆಲ್ಲ ಯೂಸ್ ಆಗ್ತದೆ ಅಂತ ಹೇಳಿದ್ರಂತೆ. ಸೊ ಅದಕ್ಕೆ ತಂದ ತಕ್ಷಣ ತೋರಿಸಿದ್ರು, ನೋಡಿ ನಾನು ಎಂತ ತಂದಿದ್ದೇನೆ ಅಂತ. ಸೊ ನೋಡಿ ಇದು ಕಮಲ ಹೂವು ಈ ಥರ ಮೊಗ್ಗಿರುವಾಗ ಈ ಥರ ಇರ್ತದೆ. ಇದು ಇನ್ನೂ ಸಹ ಮೊಗ್ಗು ಇದೆ, ಇನ್ನೂ ಸಹ ಅರಳಲಿಲ್ಲ. ಅಂದರೆ ಇದು ನಾಳೆ ನಾಡಿದ್ದಾಗುವಾಗ ಅರಳ್ತದೆ, ನಾಳೆ ಅಷ್ಟರಲ್ಲಿ ಅರಳ್ತದೆ ನೀರಲ್ಲಿ ಹಾಕಿಟ್ರೆ. ಸೊ ಅದಕ್ಕೋಸ್ಕರ ಮೊಗ್ಗೆ ಕಿತ್ಸ್ಕೊಂಡು ಬಂದಿದ್ದಾರೆ. ಇನ್ ಕೇಸ್ ಅರಳಿದ್ದರೆ ನಾಳೆ ಅಷ್ಟರಲ್ಲೆಲ್ಲ ಉದುರಿ ಹೋಗ್ತದಲ್ಲ. ಸೊ ಅದಕ್ಕೋಸ್ಕರ ಮೊಗ್ಗೆ ತಂದಿದ್ದಾರೆ. ಇದು ನಾಳೆ ಅಷ್ಟರಲ್ಲಿ ಅರಳ್ತದೆ. ಎಷ್ಟು ಕ್ಯೂಟ್ ಉಂಟಲ್ಲ. ಇದರಲ್ಲಿ ವೈಟ್ ಕಲರ್ ಪಿಂಕ್ ಕಲರೆಲ್ಲ ಆಗ್ತದೆ. ಇದು ಮೋಸ್ಟ್ಲಿ ಪಿಂಕ್ ಕಲರ್, ಒಳಗೆ ವೈಟ್ ಕಲರ್ ಸಹ ಆಗ್ತದೆ ಪೆಟಲ್ಸ್. ಸೊ ನೋಡುವ ಅದನ್ನೀಗ ನಾನು ನೀರಿಗೆ ಹಾಕಿರ್ತೀನಿ. ಸೊ ನಾಳೆ ಅಷ್ಟರಲ್ಲಿ ಚೆಂದ ಅರಳ್ತದೆ ಅದು. ಹಾಗೆ ಸೊ ಅದಕ್ಕೆ ಅಮ್ಮಯಿಂದ ತಂದು ಕೊಟ್ಟರು ವೀಡಿಯೋ ಮಾಡು ಅಂತೇಳಿ. ಸೊ ಅವರೆಲ್ಲ ಸಪೋರ್ಟ್ ಮಾಡೋಕೆ ಖುಷಿ ಆಗ್ತದೆ ನನಗೆ ಸಹ ವೀಡಿಯೋ ಮಾಡಬೇಕಂತೇಳಿ. ಮತ್ತು ಇನ್ನೊಂದು ಸೊ ಅವಾಗೆಲ್ಲ ಕ್ಲೀನ್ ಇರ್ತಿತ್ತು, ಆದರೆ ಇವಾಗ ಇಲ್ಲಿಂದನೇ ಡೈರೆಕ್ಟ್ ಕನೆಕ್ಷನ್ ಮಾಡಿರೋದ್ರಿಂದ ಇಲ್ಲೆಲ್ಲ ಅಷ್ಟೆಲ್ಲ ಕ್ಲೀನ್ ಇಲ್ಲ. ಫುಲ್ ಗಿಡಗಳೆಲ್ಲ ಬೆಳೆದು ಬರಲಿಕ್ಕೇನಾಗಲ್ಲ, ಇಲ್ಲಿ ಅಷ್ಟು ಗಲೀಜಾಗುಂಟಿಲ್ಲೆಲ್ಲ. ನೀರು ಸಹ ಅಷ್ಟೇ ಕ್ಲೀನೇ ಇಲ್ಲ. ಇದೆಲ್ಲ ಫಸ್ಟ್ ಆಗಿದ್ದರೆ ಮಂತ್ಲಿ ಒಂದ್ಸಲ ಎಲ್ಲ ಇದರೊಳಗೆ ಟ್ಯಾಂಕಿ ಒಳಗೆಲ್ಲ ಇಳಿದು ನಾವೆಲ್ಲ ಕ್ಲೀನ್ ಮಾಡ್ತಾಯಿದ್ವಿ ನೀರೆಲ್ಲ. ಸೊ ವೀಕ್ಲಿ ಒಂದ್ಸಲ ಕ್ಲೀನ್ ಮಾಡ್ತಾ ಇರ್ತಿದ್ವಿ. ಇದು ಆವಾಗ ಚೆಂದ ಆಗ್ತಿತ್ತು. ಇದ್ರೊಳಗೆಲ್ಲ ಚಿಕ್ಕ ಚಿಕ್ಕ ಮೀನೆಲ್ಲ ಇರ್ತಿತ್ತು. ಆದರೆ ಇವಾಗ ಎಂತ ಸಹ ಇಲ್ಲ, ಇದು ಕ್ಲೀನ್ ಸಹ ಮಾಡಲ್ಲ, ಯೂಸ್ ಮಾಡಲ್ಲ. ಅದಕ್ಕೋಸ್ಕರ ಆದರೆ ನಾನು ಇಲ್ಲಿಂದನೇ ನೀರು ತಗೊಳ್ತೀನಿ ಸ್ವಲ್ಪ. ಸೊ ಇವಾಗ ನೀರು ತೆಗೆದೆ, ಇಲ್ಲಿ ನೀರು ತೆಗೆದೆ. ಸೊ ಇದು ಹಾಕ್ಲಿಕ್ಕೆ ಆಗಲ್ಲ, ಸ್ವಲ್ಪ ಉದ್ದ ಉಂಟಿದ್ರೆ ದಂಟು. ಇವಾಗಿಂದ ನೀಟಾಗಿ ಕಟ್ ಮಾಡಿ ಇದಕ್ಕೆ ಎಷ್ಟು ಸಾಕು ಅಷ್ಟು ಕಟ್ ಮಾಡಿ ಮತ್ತೆ ಇದ್ರೊಳಗೆ ಹಾಕ್ತೀನಿ ನಾನು. ನೋಡಿ ಇವಾಗ ಇಷ್ಟು ಉದ್ದ ಕಟ್ ಮಾಡಿದ್ದೀನಿ. ಇದು ಮೇ ಬಿ ಆಗ್ಬೋದು. ಇದೀಗೆ ಇಟ್ಟಿರ್ತೀನಿ ನಾನು, ಇದೀಗೆ ಇರಲಿ. ಈಗ ಬೆಳಗ್ಗೆ ಆಗುವಾಗ ಇದು ಚಂದ ಅರಳ್ತದೆ. ಇದನ್ನೂ ಸ್ವಲ್ಪ ಕಟ್ ಮಾಡಬೇಕಾ ಅಂತ. ಸೊ ನೋಡಿ ಇಷ್ಟು ಉದ್ದ ಕಟ್ ಮಾಡಿದೆ. ಸೊ ಇದು ಕರೆಕ್ಟ್ ಕೂರ್ತದೆ ಮತ್ತು ಅರಳುವಾಗ ಸಹ ಚಂದ ಕಾಣ್ತದೆ. ಸೊ ಇದು ಇವಾಗ ಹೀಗೆ ಇರಲಿ. ಸ್ವಲ್ಪ ಇದನ್ನು ಸಹ ತೆಗೆದಾಕುವ ಈ ಗಿಡನೆಲ್ಲ. ಸೊ ಇದು ಹಿಂಗೆ ಇರಲಿ. ಇವಾಗ ನಾನು ಇದು ತಗೊಂಡೋಗಿ ಮನೆ ಹತ್ರ ಇಡ್ತೀನಿ ಗಿಡದ ನಡುವೆ. ಓಕೆ, ಇವಾಗ ನಾನು ಅದು ಗಿಡನೆಲ್ಲ ಅಲ್ಲಿ ತಗೊಂಡೋಗಿ ಇಟ್ಟು, ಓಕೆ ನಾನು ಇವಾಗ ಅದು ಕಮಲದ ಹೂವೆಲ್ಲ ಮನೆ ಹತ್ರ ತಗೊಂಡೋಗಿ ಇಟ್ಟು ಬಂದೆ. ಸೊ ಅದಿನ್ನು ನಾಳೆ ಅಷ್ಟರಲ್ಲಿ ಅರಳಿರ್ತದೆ. ಸೊ ನಾಳೆ ನಾನು ನಿಮಗೆ ಅದನ್ನು ತೋರಿಸ್ತೀನಿ ಅರಳದಾಗ ಹೇಗೆ ಕಾಣಿಸ್ತದೆ ಅಂತೇಳಿ. ಸೊ ಇವಾಗ ಸದ್ಯಕ್ಕೆ ಅಲ್ಲಿ ತಗೊಂಡೋಗಿ ಇಟ್ಟಿದ್ದೀನಿ. ಎಂತ ಗೊತ್ತು, ಹಿಂಗಿಟ್ರೆ ಚಂದ ಅರಳ್ತದೆ. ಆಗ ಅರಳಿದಾಗ ಇಲ್ಲಿ ಫುಲ್ಲು ಕಾಣ್ತದೆ. ನೋಡಿ ನಾನು ನಿನ್ನೆ ಹೂವನ್ನ ಅರಳಿಲಿ ಅಂತ ನೀರಲ್ಲೆಲ್ಲ ಹಾಕಿಟ್ರೆ ನೋಡಿ ಇವನು ಏನು ಮಾಡಿಟ್ಟಿದ್ದಾನೆ ಅಂತ ಎಲ್ಲ ಕಚ್ಚಿ ಇಟ್ಟಿದ್ದಾನೆ. ಬಾ ಇಲ್ಲಿ ಬಾ, ಇದು ತಕೋ ಕಚ್ಚಿ ಇನ್ನೂ ಸಹ. ಕಚ್ಚು ಆಲ್ರೆಡಿ ಕಚ್ಚಿ ಇಟ್ಟಿದ್ದಾನೆ.
ನಾನು ಇವನು ಏನು ಮಾಡಲ್ಲ ಅಂತ ಪಾಪ ಅಂತೇಳಿ ಬಿಟ್ಟಿದ್ದು ನಿನ್ನೆ. ಎಲ್ಲ ಕಚ್ಚಿ ಕಚ್ಚಿ ಇಟ್ಟಿದ್ದಾನೆ ನೋಡಿ. ಇವತ್ತಿಗೆ ಎಷ್ಟು ಚಂದ ಹರಳ್ತಿತ್ತು ಗೊತ್ತಾ. ಒಂದನ್ನು ತಗೊಂಡು ಬಂದು ಹಿಂಗೆ ಮಾಡಿದೆ, ಇನ್ನೊಂದು ಮಾತ್ರ ಉಂಟು ನೋಡಿ, ಒಂದು ಹೀಗಾಗುಂಟು. ಇಲ್ಲಿ ನೋಡಿ, ಇದೇ ಮಾಡಿರೋದು ಬೆಳಗಿಂದ ಸಹ, ಇದನ್ನೇ ಮಾಡಿರೋದು ನಿನ್ನೆಯಿಂದ. ಕಚ್ತೀಯ ಅಷ್ಟು ಕಚ್ತೀಯ, ಅಷ್ಟು ಕಷ್ಟಪಟ್ಟು ತಂದಿರೋದು ನೆನ್ನೆಲ್ಲಿ ನೀರಲ್ಲೆಲ್ಲ ಇಳ್ದು ನೋಡಿ. ತಗೊಂಡೋಗು, ತಿನ್ನು, ಕಚ್ಚು ನೋಡಿ. ಇನ್ನೊಂದೇ ಒಂದು ಹರಳಿದೆ, ಅದು ತೋರಿಸ್ತೀನಿ ನೋಡಿ. ಅದು ಸಹ ಹರಳ್ತಿತ್ತು ನೋಡಿ. ಇದು ಎಷ್ಟು ಚಂದ ಹರಳಿದೆ ಅಂತ ಇವಾಗ ನೋಡಿ. ವಾವ್, ಚಂದ ಹರಳಿದೆ ಅಲ್ಲ ನೋಡಿ. ಅದು ಸಹ ಹರಳ್ತಿತ್ತು. ಮಿಡಲೆಲ್ಲ ವೈಟ್ ಉಂಟು, ಇಲ್ಲಿ ಮಾತ್ರ ಪಿಂಕ್ ಥರ ಉಂಟು, ಲೈಟ್ ಪಿಂಕ್ ಥರ. ಹೀಗೇನಿರಲಿ, ಅದು ಸಹ ಹರಳ್ತಿತ್ತು, ಎರಡು ಚಂದ ಆಗ್ತಿತ್ತು. ಅದನ್ನು ಅಷ್ಟು ಬೇಗ ಎಲ್ಲ ಕಚ್ಚಿ ಕಚ್ಚಿ ಹಾಕುಂಟು. ಇದಿರಲೇ ಇರಲಿ, ಚಂದ ಉಂಟಲ್ಲ ನೋಡಿ. ಇದು ಇನ್ನೂ ಸಹ ಹರಳ್ತದೆ, ಸೊ ಇದಿರಲೇ ಇರಲಿ.